ನವರಾತ್ರಿ ಉತ್ಸವದ ಸಂದೇಶ ಬೊಕ್ಕ ಉದ್ದೇಶನ ಸಾರುನಂಚಿನ ಗೋ ರಥಯಾತ್ರೆ ಈ ಕ್ಷೇತ್ರಕ್ಕೆ ಬೈದಂಡೆ. ಗೋವಿನ ಪೂಜೆನೇ ಆಯಿತು, ಗೋವಿನ ಆಗಮನ ಆಯಿತು. ಇದೆಲ್ಲ ಒಂದು ಪುಣ್ಯದ ಕೆಲಸನೇ. ನಮ್ಮ ಈ ರಥ ಮೊನ್ನೆ 3 ದಿವಸದ ಹಿಂದೆ ಹೊರಟಿದೆ. ಇದರ ಹಿಂದಿನ ಉದ್ದೇಶ ನಾವು ಗೋ ನವರಾತ್ರಿ ಉತ್ಸವ ಅಂತ ಮಾಡ್ತಾ ಇದ್ದೇವೆ. ನವರಾತ್ರಿ ಉತ್ಸವ ಬಹುಶಃ ಎಲ್ರಿಗೆ ಇದು ಪ್ರಥಮ ಬಾರಿ ಕೇಳ್ತಾ ಇರೋದು. ಎಲ್ಲರೂ ಮೊದಲು ಗೊತ್ತಿರಲಿಕ್ಕಿಲ್ಲ ಗೋ ನವರಾತ್ರಿ ಉತ್ಸವ ಇದೆ ಅಂತ. ಯಾಕೆಂದರೆ ಶಾಸ್ತ್ರದಲ್ಲಿ ವೇದಗಳಲ್ಲಿ ವರ್ಣನೆ ಇದೆ ಗೋ ನವರಾತ್ರಿ ಬಗ್ಗೆ, ಆದರೆ ನಾವು ಮರೆತು ಬಿಟ್ಟಿದ್ದೇವೆ. ಜಾಸ್ತಿ ಸಮಯ ಇಲ್ಲ, 5 ನಿಮಿಷ ಕೊಟ್ಟಿದ್ದಾರೆ. ನಾವು ಗೋವನ್ನೇ ಮರೆತು ಬಿಟ್ಟಿದ್ದೇವೆ. ಗೋವನ್ನೇ ಯಾಕೆ ಇಡೀ ಪ್ರಕೃತಿಯನ್ನೇ ಮರೆತು ಬಿಟ್ಟಿದ್ದೇವೆ. ಇವತ್ತು ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೇವೆ, ಅದೆಲ್ಲ ನಮ್ಮ ಪ್ರಕೃತಿಯನ್ನು ನಾಶ ಮಾಡಿಯೇ ಮಾಡೋದು ನಾವು. ನೀವೊಮ್ಮೆ ಯೋಚನೆ ಮಾಡಿ ಈಗ, ಅಥವಾ ಮನೆಗೆ ಹೋಗಿ ಆದರೂ ಸ್ವಲ್ಪ ಗಂಭೀರವಾಗಿ ಚಿಂತನೆ ಮಾಡಿ. ಇದು ಸತ್ಯ ವಿಷಯ ಹೇಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದ ಉದ್ದೇಶನೂ ಅದು. ನಾವು ಇಡೀ ದೇಶದಲ್ಲಿ ನಮ್ಮ ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ ಮತ್ತು ರಾಷ್ಟ್ರೀಯ ಗೋಸೇವಾ ಗತಿವಿಧಿ ಇದರ ಬಗ್ಗೆ ತುಂಬ ಗ್ರಾಮದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನೀವು ಇದರ ಬಗ್ಗೆ ನೀವು ಸಹ ಯೋಚನೆ ಮಾಡಬೇಕು. ಜನರಿಗೆ ನಾವು ಈ 3 ದಿವಸದಿಂದ ನೋಡ್ತಾ ಇದ್ದೇವೆ, ಯಾರಿಗೆ ಇದರ ಬಗ್ಗೆ ಕಾಳಜಿ ಇಲ್ಲ. ಪ್ರಕೃತಿ ಒಂದು ಕಡೆ ವಿನಾಶದ ಕಡೆ ಹೋಗ್ತಾ ಇದೆ. ಅದಕ್ಕೆಲ್ಲ ಕಾರಣ ನಾವೇ. ಸೀರಿಯಸ್ ಆಗಿ ತಗೊಳ್ಳಿ ಇದನ್ನು. ಇವತ್ತು ನಮ್ಮ ಮೂಲ ಸಂಪತ್ತಾದಂಥ 4 ಸಂಪತ್ತು ಇದು ಎಲ್ಲ ದೇಶಗಳಲ್ಲಿ ಇದ್ದೇ ಇರಬೇಕು. ಮತ್ತು ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ, ಪುರಾಣಗಳಲ್ಲಿ ಇದನ್ನು ರಕ್ಷಣೆ ಮಾಡಬೇಕಂತ ಹೇಳಿದೆ. ಆ 4 ಸಂಪತ್ತು ಏನಂತ ಕೇಳಿದರೆ, ವನ ಸಂಪತ್ತು ಅಂದರೆ ಕಾಡು, ಜಲ ಸಂಪತ್ತು ಅಂದರೆ ನೀರು, ಭೂ ಸಂಪತ್ತು ಅಂದರೆ ಭೂಮಿ, ಮತ್ತು ಪಶು ಸಂಪತ್ತು ಅಂದರೆ ಗೋ. ಇದು 4 ಸಂಪತ್ತು ಉಳಿದರೆ ನಾವಿದ್ದೇವೆ. ಅಥವಾ ನೀವು ಕಾಗದದ ನೋಟು ಎಷ್ಟು ಮಾಡಿದ್ರು, ಎಷ್ಟು ದೊಡ್ಡ ಪದವಿ ಪಡೆದರೂ ಅದು ವೇಸ್ಟ್. ಇನ್ನು ಫ್ಯೂಚರ್ ನಿಮಗೆ ಅದರಲ್ಲಿ ಫ್ಯೂಚರ್ ಇಲ್ಲ. ಇದನ್ನು ಚಿಂತನೆ ಮಾಡಿ ನೀವು. ನಮ್ಮ ದೇಶದ ದುಸ್ಥಿತಿ, ನಮ್ಮ ಒಂದು ದುಸ್ಥಿತಿಗೆ ನಾವು ಎಷ್ಟು ಬಂದಿದ್ದೇವೆ ಅಂತ ಕೇಳಿದರೆ, ನಾವು ಇದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೇವೆ. ಇದನ್ನು ನಾವು ಉಳಿಸಬೇಕು, ನಮ್ಮ ಮಕ್ಕಳಿಗೆ ತಿಳಿಸಬೇಕು. ಒಂದು ಕಡೆಯಿಂದ ವನರಕ್ಷಾ ಆಂದೋಲನ, ಕಾಡು ಬಚಾವ್ ಆಂದೋಲನ ಅಂದರೆ ಕಾಡು ಉಳಿಸಿ ನಾಡು ಬೆಳೆಸಿ ಅಂತ ಹೇಳಬೇಕಾಗ್ತಾ ಇದೆ ನಮಗೆ. ಇನ್ನೊಂದು ಕಡೆಯಿಂದ ಜಲ, ನೀರು. ಒಂದು 3-4 ವರ್ಷದ ಹಿಂದೆ ನಮ್ಮ ಈ ಪ್ರದೇಶ ತುಳುನಾಡು ಏನಿದೆ, ಇಲ್ಲಿ ನೀವು 10 ಕಿಲೋಮೀಟರ್ಗೆ ಒಂದು ನದಿ ಇದೆ. ನದಿ ಹರಿತಾ ಇದೆ. 12 ತಿಂಗಳು ನದಿ ಇರ್ತದೆ. ನದಿಯಲ್ಲಿ ನೀರಿರ್ತದೆ. ಸಹ್ಯಾದ್ರಿ ಪರ್ವತದ ಬುಡದಲ್ಲಿರುವಂಥ ನಮ್ಮ ಪ್ರದೇಶ ಇದು. ಆದರೆ ಇಲ್ಲಿಯೇ ಒಂದು 3-4 ವರ್ಷದ ಹಿಂದೆ ಬೇಸಿಗೆಯಲ್ಲಿ ನಮ್ಮ ದೇವಸ್ಥಾನಗಳು
ದೇವಸ್ಥಾನಗಳಲ್ಲಿರುವಂಥ ಯಾರು ಅಧ್ಯಕ್ಷರು ಅಥವಾ ಅಧಿಕಾರಿಗಳು ಯಾರಿದ್ದಾರೆ ಅವರು ಬರಬೇಡ ಅಂತ ಹೇಳಿದ್ದಾರೆ ಜನರನ್ನು. ಯಾಕೆ ಪಬ್ಲಿಕ್ ಬರಬೇಡಿ ಇಲ್ಲಿ? ಯಾಕೆಂದರೆ ನೀರಿಲ್ಲ. ದೇವಸ್ಥಾನಕ್ಕೆ ಈಗ ಧರ್ಮಸ್ಥಳ ಇರಲಿ, ಕೊಲ್ಲೂರು ಇರಲಿ, ಅಥವಾ ಯಾವುದೇ ಆ ಪರ್ವತದ ಬುಡದಲ್ಲಿರುವಂಥ ದೇವಸ್ಥಾನಗಳಲ್ಲಿ ನೀರಿಲ್ಲ. ಇನ್ನು ಮುಂದೆ ನೀವೇ ಯೋಚಿಸಿ. ಅದಕ್ಕೆ ನಾನು ಹೇಳಿದ್ದು ನೀವು ಮನೆಗೆ ಹೋಗಿ ಯೋಚಿಸಿ ಅಂತ. ಯಾಕಂದರೆ ನೀರಿನ ಜಲಸ್ತರ ತುಂಬ ಕೆಳಗಡೆ ಹೋಗ್ತಾ ಇದ್ದೇವೆ. ಮತ್ತು ನಾವು ಏನು ನೀರು ಕುಡಿತಾ ಇದ್ದೇವೆ, ಬಹುಶಃ ಒಂದು 50 ವರ್ಷದ ಹಿಂದೆ, 50 ವರ್ಷ ಯಾಕೆ 20 ವರ್ಷದ ಹಿಂದೆ ಈ ಪ್ರದೇಶದ ಖಾಲಿ ಇತ್ತು, ಹಾಸ್ಪಿಟಲ್ ಇರಲಿಲ್ಲ. ಇವತ್ತು ಎಲ್ಲ ಕಡೆ ಹಾಸ್ಪಿಟಲ್. ನಾವು ಬರುವಾಗ ನೋಡ್ತಾ ಇದ್ದೇವೆ, ಒಂದು ಕಡೆಯಿಂದ ಒಂದು, ಅಲ್ಲಿಂದ ಒಂದು ಸುಮಾರು ಒಂದು 5-6 ಕಿಲೋಮೀಟ್ರಿಂದ ಇಲ್ಲಿ ತನಕ ನೋಡುವಾಗಲೂ ಹಾಸ್ಪಿಟಲೇ ಇದೆ. ಯಾಕೆ ಇಷ್ಟು ಹಾಸ್ಪಿಟಲ್ ಬಂತು? ಯಾಕೆಂದರೆ ನಾವು ತಿನ್ನುವಂಥ ಆಹಾರ ಇರಲಿ ಅಥವಾ ನಾವು ಕುಡಿಯುವಂಥ ನೀರಿರಲಿ, ಅದೆಲ್ಲ ದೂಷಿತ ಆಗಿದೆ. ಇನ್ನು ಮುಂದೆ ಬರುವಂಥ ಜನರೇಷನ್ ಏನಿದೆ, ಮಕ್ಕಳಿದ್ದಾರೆ, ಅದು ಯಾವುದೇ ಜಾತಿ ಇರಲಿ, ಯಾವುದೇ ಮತ ಇರಲಿ, ಯಾವುದೇ ಧರ್ಮ ಇರಲಿ, ಎಲ್ಲರಿಗೆ ನೀರು ಬೇಕು, ಅನ್ನ ಬೇಕು. ಇದು ಇಲ್ಲದಿದ್ದರೆ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೀರಿನ ಸ್ತರ ಕೆಳಗಡೆ ಹೋಗ್ತಾ ಇದೆ. ಆ ಕೆಳಗಿನ ನೀರನ್ನು ಕುಡಿದರೆ, ನೀವು ಬೋರಿನ ನೀರನ್ನು ಯಾರೆಲ್ಲ ಕುಡಿತೀರಿ ಅವರಿಗೆ ಡಯಾಬಿಟಿಕ್ ಮತ್ತು BP ಮತ್ತು ಶುಗರ್ ಗ್ಯಾರಂಟಿ ಇದೆ. ಯಾಕೆಂದರೆ ಡೈಜೆಷನ್ ಆಗೋದಿಲ್ಲ. ಅನ್ನವನ್ನು ಪಚನ ಮಾಡೋದೇ ಆಯುರ್ವೇದ ಹೇಳ್ತದೆ, ಅನ್ನವನ್ನು ಪಚನ ಮಾಡೋದು ನೀರು. ಆ ನೀರು ಹೆವಿ ಹಾರ್ಡು ಹಾಕ್ತಾ ಹೋದರೆ ಅದನ್ನು ಪಚನ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀರಿನ ಸ್ತರ ಕೆಳಗಡೆ ಹೋಗ್ತದೆ. ಇನ್ನೊಂದು ಕಡೆಯಿಂದ ಭೂಮಿಯ ಫಲವತ್ತತೆ ನಾಶ ಆಗ್ತಾ ಇದೆ. ಇವತ್ತು ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ, ನಾವೆಲ್ಲಲ್ಲಿ ಕೆಲವು ವಿಲೇಜ್ ಡೆವಲಪ್ಮೆಂಟ್ ಮಾಡ್ತಾ ಇರ್ತೇವೆ. ಆದರೆ ಈ ಎಲ್ಲ ಪ್ರದೇಶಗಳಲ್ಲಿ ಕ್ಯಾನ್ಸರ್ ಪೇಷಂಟ್ ಜಾಸ್ತಿ ಆಗ್ತದೆ, ಕ್ಯಾನ್ಸರಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತ ಕೇಳಿದೆ, ಅಲ್ಲಿ ವಿಷಯುಕ್ತ ಆಹಾರ ಜಾಸ್ತಿ ಆಗ್ತದೆ. ಭೂಮಿಯ ಫಲವತ್ತತೆಯನ್ನು 6 ಫೀಟ್ ಇತ್ತು 30 ವರ್ಷದ ಹಿಂದೆ, ಅದು -2 ಅಥವಾ -3ಗೆ ಬಂದಿದೆ. ಇದು ನಮಗೆ ಯೋಚನೆ ಮಾಡುವಂಥ ವಿಷಯ. ಎಲ್ಲರೂ ನೋಡಬೇಕು ಇದರ ಬಗ್ಗೆ. ಪಂಜಾಬಿಂದ ಬಠಿಂಡಾ, ಇದು ಬಿಕನೇರ್ ತನಕ ಒಂದು ಕ್ಯಾನ್ಸರ್ ಎಕ್ಸ್ಪ್ರೆಸ್ ಟ್ರೈನೇ ಅಂತ ಹೊರಡ್ದು. ಅದರ ಹೆಸರು ಬೇರೆ ಇದೆ, ಆದರೆ ಅದಕ್ಕೆ ಹೆಸರಾಗಿದೆ ಕ್ಯಾನ್ಸರ್ ಎಕ್ಸ್ಪ್ರೆಸ್ ಅಂತ. ಇಷ್ಟೆಲ್ಲ ಅವನತಿಗೆ ಕಾರಣ ಯಾರಂದರೆ ನಾವೇ. ಇನ್ನೊಂದು ಕಡೆಯಿಂದ ಗೋ ಬಚಾವ್, ಭೂಮಿ ಬಚಾವ್ ಆಂದೋಲನ, ಗೋ ಬಚಾವ್ ಆಂದೋಲನ. ಗೋವನ್ನು ಉಳಿಸಿ ಅಂತ. ಗೋವು ಇಲ್ಲದಿದ್ದರೆ ನಾವಿಲ್ಲದಿದ್ದರೆ ಗೋವು ಉಳಿತದೆ. ಯಾಕೆಂದರೆ ಗೋವು ನಮ್ಮಿಂದ ಬದುಕುವುದಿಲ್ಲ, ಅದಕ್ಕಷ್ಟೇ ಬದುಕ್ತಾ ಹೋಗ್ತದೆ. ಆದರೆ ಗೋವನ್ನು ನಾವು ಉಳಿಸಬೇಕು. ಯಾಕೆಂದರೆ ಇದನ್ನೆಲ್ಲ ಉಳಿಸಬೇಕಾದ್ರೆ ಗೋವು ಮಾತ್ರ ಅಲ್ಲ. ಫೈನಲ್ ನಾನೊಂದು ಹೇಳ್ತೇನೆ, ಗೋವಿನ ಗೋಮಯ ಏನಿದೆ ಅದರಲ್ಲಿರುವಂಥ ಶಕ್ತಿ ಏನಿದೆ, ಭೂಮಿಯನ್ನು ಫಲವತ್ತತೆ ಮಾಡೋದು ಗೋಮಯ ಮಾತ್ರ, ಬೇರೆ ಯಾವುದೇ ವಸ್ತು ಅದಕ್ಕೆ ಇಲ್ಲ. ಆ ಗೋಮಯ, ದೇಶಿ ದನದ ಗೋಮಯ ಏನಿದೆ, ಗೋಮಯ ಅಂದರೆ ಸೆಗಣಿ. ಆ ಸೆಗಣಿ ಭೂಮಿಗೆ ಬಿದ್ದರೆ, ಇದು ಸೈನ್ಸ್ ಸಹ ಒಪ್ತದೆ, ಮಾಡರ್ನ್ ಸೈನ್ಸ್ ಸಹ ಇದನ್ನು ಒಪ್ತಾ ಇದೆ. ಜರ್ಮನ್ ಸೈಂಟಿಸ್ಟ್ ಅದನ್ನು ಕ್ಲಿಯರ್ ಹೇಳಿದ್ದಾರೆ. ನೀವು ಬೇಕಾದರೆ ಗುರುಗಳಲ್ಲಿ ಕೇಳಿದರೆ ಹೇಳ್ತದೆ ಅದು. ಆ ಫ್ರೆಶ್ ಕೌಡಂಗ್ ಏನಿದೆ, ತಾಜಾ ಗೋಮಯ ಅಂದರೆ ಈಗ ತಾನೇ ಹಾಕಿದ ಗೋಮಯದಲ್ಲಿ 25.11 ಆಕ್ಸಿಜನ್ ಇದೆ, ಶುದ್ಧ ಆಕ್ಸಿಜನ್ ಅಲ್ಲ, ಪ್ರಾಣವಾಯು ಇದೆ. ಅದೇ ಒಣಗಿದರೆ ಆ ಬೆರಣಿಯಲ್ಲಿ ಇನ್ನೂ 10% ಜಾಸ್ತಿ ಇದೆ. ಇದು ನಾನಲ್ಲ ಹೇಳ್ತಾ ಇರೋದು, ಜರ್ಮನ್ ಸೈಂಟಿಸ್ಟ್ ಹೇಳ್ತಾ ಇದೆ. ಅದನ್ನು ಭಸ್ಮ ಮಾಡಿದರೆ ಅದರಲ್ಲಿ ಇನ್ನೂ 10% ಇದೆ. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಭಸ್ಮ ಹಾಕ್ಲಿಕ್ಕೆ ಹೇಳಿದೆ, ಯಾಕೆ ಆಕ್ಸಿಜನ್ ಇದೆ ಅದರಲ್ಲಿ. ಅದರ ಹೊಗೆಯಲ್ಲಿ 60% ಇದೆ ಅಂತ ಜರ್ಮನ್ ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ. ಅದನ್ನೇ ನಮ್ಮ ಪೂರ್ವಜರು ಹೇಳಿದ್ದಾರೆ, ಇಟ್ಟರೆ ಸೆಗಣಿಯಾದೆ, ತಟ್ಟಿದರೆ ಕುರುಳಾದೆ, ಮತ್ತೆ ಸುಟ್ಟರೆ ನುಸುಲಿಗೆ ವಿಭೂತಿಯಾದೆ, ನೀನ್ಯಾರಿಗೆ ಆದೆವೋ. ಅದರಲ್ಲಿ ಅರ್ಥ ಮಾಡಿಕೊಳ್ಳಿ, ಇದನ್ನು ಎಲೆ ಮಾನವೆ ಅಂತ. ಅದರಲ್ಲಿ ನಾವು ಯಾರಿಗೆ ಆಗಿದ್ದೇವೆ, ನಾವು ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದೇವೆ ಅಲ್ವಾ. ಆ ಸೈಂಟಿಸ್ಟ್ಗಳು ಇದನ್ನು ರಿಸರ್ಚ್ ಮಾಡಿದ್ದಾರೆ. ಯಾವತ್ತು ಆ ಭೋಪಾಲದ 1974 ಹೆಚ್ಚಿನ ಅಂಶ ಭೋಪಾಲ ಗ್ಯಾಸ್ ಟ್ರಾಜಿಡಿ ಆಯಿತು, ಎಲ್ರಿಗೂ ಗೊತ್ತಿದ್ದಾಗೆ. ಭೋಪಾಲ ಒಂದು ಗ್ಯಾಸ್ ದುರಂತ ಆಯಿತು. ಅದರಲ್ಲಿ 8-10 ಜನ ಸತ್ತಿದ್ದಾರೆ. ಅದರ ಒಂದು ಮನೆಯಲ್ಲಿ ಯಾರು ಸಾಯಲಿಲ್ಲ. ಅಲ್ಲಿ ನೋಡುವಾಗ ನಮ್ಮ ದೇಶದವರು ಯಾರು ರಿಸರ್ಚ್ ಮಾಡಲಿಲ್ಲ, ಆದರೆ ವಿದೇಶಿಯವರು ರಿಸರ್ಚ್ ಮಾಡಿದ್ರು. ಅವ್ರಿಗೆ ಗೊತ್ತಾಯಿತು ಆ ಮನೆಯಲ್ಲಿ ಆ ದಿವಸ ಅಗ್ನಿಹೋತ್ರ ಆಗಿತ್ತು ಮತ್ತು ತುಪ್ಪದ ದೀಪ ಹಚ್ಚುತ್ತಾ ಇತ್ತು ಅಂತ. 1 ಚಮಚ ತುಪ್ಪದಲ್ಲಿ 10 ಟನ್ ಆಕ್ಸಿಜನ್ ಆಗ್ತದೆ, ಆಕ್ಸಿಜನ್ ಕ್ರಿಯೇಟ್ ಆಗ್ತದೆ. ಅದಕ್ಕೆ ನಾವು ತುಪ್ಪದ ದೀಪ ಉರಿಸುವುದು. ಅದಕ್ಕೋಸ್ಕರ ದಯವಿಟ್ಟು ನೀವೆಲ್ಲ ಯಾರ್ಯಾರು ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿದ್ದೀರಿ,
ತಮ್ಮ ಅಹಂಕಾರ, ಬೇಸರ ಮಾಡಬೇಡಿ ನಾನು ಇದನ್ನು ಹೇಳ್ತೇವೆ ಅಂತ, ಅಹಂಕಾರ ಮತ್ತು ತಮ್ಮ ಏನು ಘನತೆ ಗೌರವ ಇದೆ ಅದನ್ನೆಲ್ಲ ಬಿಟ್ಟು ಇದನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿ. ಇದು ಉಳಿಸದಿದ್ದರೆ ನಾವು ಉಳಿಲಿಕ್ಕಿಲ್ಲ, ಇನ್ನು ಬರುವಂಥ ಪೀಳಿ ಉಳಿಲಿಕ್ಕೆ ಇಲ್ಲ. ಅವರು ಮತ್ತೆ ನಮಗೆ ಬೈತಾರೆ, 100% ಬೈತಾರೆ, ನಾವು ಏನು ಮಾಡಿದ್ದೇವೆ ಅಂತ. ಇದು ಪ್ರಕೃತಿ, ಇದು ಯಾರಿಗೂ ನಾನು ಜಾತಿ ಮತ ಅಥವಾ ಪಕ್ಷ ಭೇದ ಮಾಡ್ತಾ ಇಲ್ಲ, ಇದ್ದದ್ದನ್ನು ಹೇಳ್ತಾ ಇದ್ದೇವೆ. ಅದಕ್ಕೋಸ್ಕರ ದಯವಿಟ್ಟು ಇದನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿ. ಅದೇ ರೀತಿ ನಾವು ಈ 9 ದಿವಸದ ಕಾರ್ಯಕ್ರಮ ಏನು ಇಟ್ಟಿದ್ದೇವೆ, ಆ ನವರಾತ್ರಿಯಲ್ಲಿ 9 ದಿವಸದನ್ನು ಜನರಿಗೆ, ರೈತರಿಗೆ ಮತ್ತು ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಗೋ ಸಾಕಲಿಕ್ಕೆ ಅವರಿಗೆಲ್ಲರಿಗೂ ಬೆಳಗಿಂದ ಸಾಯಂಕಾಲ ತನಕ ಸುಮಾರು 30 ಪ್ರಕಾರದ ಉತ್ಪನ್ನಗಳನ್ನು ಟ್ರೈನಿಂಗ್ ಕಲಿಸ್ತೇವೆ. ಮತ್ತು ಕೃಷಿ ಹೇಗೆ ಮಾಡೋದು, ದೇಶಿ ಮತ್ತು ವಿದೇಶಿ ತಳಿಗಳ ವ್ಯತ್ಯಾಸ ಏನು, ಗೋವಿನಿಂದ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಬೋದು, ಇದನ್ನೆಲ್ಲ ಅದರಲ್ಲಿ ಹೇಳ್ತೇವೆ. ಅದಲ್ಲದೆ ರಾತ್ರಿ ಸಾಯಂಕಾಲ ಗೋಕಥನೆ ಇದೆ. ಅದಕ್ಕೋಸ್ಕರ ದಯವಿಟ್ಟು ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಬರಬೇಕು, ತನು ಮನ ಧನದಿಂದ ಸಹಕರಿಸಬೇಕು. ಮತ್ತು ನಮಗೆ ಈ ಅವಕಾಶ ಕೊಟ್ಟಂಥ ನಮ್ಮ ಈ ರಥಯಾತ್ರೆ ಇಲ್ಲಿ ಬಂದು ರಾಜರಾಜೇಶ್ವರಿ ನಗರದಲ್ಲಿ ಸಂಪನ್ನ ಆಗಿದೆ. ನಮಗೆ ಈ ಅವಕಾಶ ಕೊಟ್ಟಂಥ ಈ ರಾಜರಾಜೇಶ್ವರಿ ದೇವಸ್ಥಾನದ ಸಮಿತಿಯವರಿಗೂ ನಮ್ಮ ಸಂಘದ ಪರವಾಗಿ ನಾವು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ಜೈ ಗೋಮಾತಾ, ಜೈ ಗೋಪಾಲ್. ಸೇವೆ ಇದೆ, ಒಂದು 500 ರೂಪಾಯಿದು ಇದೆ, ಒಂದು 100 ರೂಪಾಯಿ ಇದೆ. 100 ರೂಪಾಯಿದು ಗೋಪೂಜೆ ಅಂತ ಇದೆ, 500 ರೂಪಾಯಿದು ಗೋಗ್ರಾಸ ಅಂತ ಇದೆ. ನೀವು ಸೇವೆ ಮಾಡುವವರು ಬೇಕಾದರೆ ಮಾಡ್ಬೋದು, ಅಲ್ಲಿ ರಥದಲ್ಲಿ ಇರ್ತದೆ. ಜೈ ಗೋಮಾತಾ. ಗೋ ನವರಾತ್ರಿ ಇದರ ಪ್ರಚಾರ ದೃಷ್ಟಿಯಿಂದ ಮೊನ್ನೆಯಿಂದ ಅಲ್ಲಿಂದ ರಥ ಹೊರಟಿದೆ. ಮೊದಲ ದಿವಸ ವಿಟ್ಲ ಬಂಟ್ವಾಳ ಭಾಗದಲ್ಲಿ ಸುತ್ತಾಡಿ, ನಿನ್ನೆ ಪುತ್ತೂರು ಭಾಗದಲ್ಲಿ ಸುತ್ತಾಡಿ, ಇವತ್ತು ಮೆಲ್ಕಾರ್ ಭಾಗವಾಗಿ ಈ ಕೊಣಾಜಾಗಿ ಈ ಪ್ರದೇಶಕ್ಕೆ ನಮ್ಮ ಈ ಗೋಧುಳಿ ಸಮಯಕ್ಕೆ ತಲುಪಿದೆ. ಇಲ್ಲಿಗೆ ಈ ರಥಕ್ಕೆ ಒಂದು ಸ್ವಾಗತವನ್ನು ನೀಡೋದಕ್ಕೆ ಸಹಕರಿಸಿದಂಥ ಇಲ್ಲಿ ನೆರೆದಂಥ ಎಲ್ಲ ಮತ ಭಗಿನಿಯರಿಗೂ ಭಗವದ್ಭಕ್ತರಿಗೂ ಅದೇ ರೀತಿಯಲ್ಲಿ ಈ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೂ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಸವಿಸ್ತಾರವಾಗಿ ನಮ್ಮಲ್ಲಿ ಮಾತಾಡಿದಂಥ ಭಕ್ತಿಭೂಷಣ್ ದಾಸ್ ಸ್ವಾಮೀಜಿಯವರಿಗೂ ಕೂಡ ಅನಂತ ಧನ್ಯವಾದಗಳನ್ನು